ಯುವ ಜನತೆಯ ಉದ್ಯಮಶೀಲತೆಗೆ ಅರ್ಪಿಸುವ ಸೇವಾ ಕಾರ್ಯಕ್ರಮವಾದ ಉದ್ಯೋಗ ಮತ್ತು ವಿಕಾಸ 2019 ಮಂಗಳೂರಿನ ಕದ್ರಿ ರಸ್ತೆಯಲ್ಲಿರುವ ಜೆಎಸ್ಪಿ ಸೇವಾ ಸಂಘದ ಸಿಬಿಎನ್ ನಾಯಕ್ ಸಭಾಗೃಹದಲ್ಲಿ ನವೆಂಬರ್ 30ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಜೆಎಸ್ಪಿ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಕ್ಷಿಪ್ರಗತಿಯಲ್ಲಿ ಆರ್ಥಿಕವಾಗಿ ವಿಕಾಸಗೊಳ್ಳುತ್ತಿರುವ ಭಾರತದಲ್ಲಿ ನವ ಪೀಳಿಗೆಯವರಲ್ಲಿ ಸ್ವಉದ್ಯೋಗ ಹಾಗೂ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಬೆಳೆಸುವ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮವನ್ನು ನಾವು ಹಿಂದಿನ ವರ್ಷ ನಮ್ಮ ಸಂಸ್ಥೆ 80ನೇ ವರ್ಷದ ಆಚರಣೆ ಸಮಯದಲ್ಲಿ ಇದನ್ನು ಮೊದಲ ಬಾರಿಗೆ ಇದನ್ನು ನಾವು ನಡೆಸಿದೆವು. ಸುಮಾರು 18 ಕಾಲೇಜುಗಳಿಂದ 200 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದರು. ಈ ಸತಿ ಈ ಕಾರ್ಯಕ್ರಮ ಇನ್ನೂ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಮಾಡುವ ಉದ್ದೇಶ ಇದೆ. ಅನಂತರ ಕಾರ್ಯಕ್ರಮದ ನಿರ್ದೇಶಕರಾದ ಕುಂಬ್ಳೆ ನರಸಿಂಹ ಪ್ರಭು ಅವರು ಮಾತನಾಡಿ ನವೆಂಬರ್ 30ರಂದು ಬೆಳಿಗ್ಗೆ 9ರಿಂದ ಸಂಜೆ 4ರವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಉದ್ಯೋಗ ಮತ್ತು ವಿಕಾಸ 2019 ಭಾರತ್ ಗ್ರೂಪಿನ ಆನಂದ್ ಜಿ ಪೈ ಅವರು ಉದ್ಘಾಟಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್, ಕರ್ನಾಟಕ ಸರ್ಕಾರದ ದಕ್ಷಿಣ ಕನ್ನಡ ಜಿಲ್ಲಾ ಲಘು ಉದ್ಯಮ ಹಾಗೂ ಆರ್ಥಿಕತೆ ವಿಭಾಗದ ಜಂಟಿ ನಿರ್ದೇಶಕರಾದ ಗೋಕುಲ್ ದಾಸ್ ನಾಯಕ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ದಿವಂಗತ ಅನಂತ್ ಜಿ ಪೈ ಅವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಈ ಕಾರ್ಯಕ್ರಮವು ನಾಳೆ ಶನಿವಾರ 30 ನವೆಂಬರ್ ಸಿವಿನಾಪಲ್ಲಿ ಬೆಳಿಗ್ಗೆ 9:30ರಿಂದ ಸಂಜೆ 4 ಗಂಟೆವರೆಗೆ ನಡೆಯಲಿದೆ. ಇದರ ಉದ್ಘಾಟನೆಗೆ ನಾವು ಈಗಾಗಲೇ ಮಂಗಳೂರಿನ ನಮ್ಮ ಡೆಪ್ಯೂಟಿ ಕಮಿಷನರ್ ಆದ ಸಿಂಧು ರೂಪೇಶ್ ಅವರನ್ನು ನಾವು ಈಗ ಆಮಂತ್ರಿಸಿದ್ದೇವೆ. ಹಾಗೂ ಭಾರತ್ ಬಿಡಿಯ ನಿರ್ದೇಶಕ ಆನಂದ್ ಪೈ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇನಾಗ್ರೇಟರ್ ಆಗಿ ಬರಲಿದ್ದಾರೆ. ಈ ಕಾರ್ಯಕ್ರಮವು ನಾವು ದಿವಂಗತ ಅನಂತ್ ಪೈ ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅವರು ಈ ಕಾರ್ಯಕ್ರಮ ನಮ್ಮ ಸಂಘಕ್ಕೆ ಹಾಗೂ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿದ್ದರು. ಅವರು ಸದಾ ನಮಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದರು ಕಾರ್ಯಕ್ರಮಕ್ಕೆ. ಹಾಗಾಗಿ ಅವರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮವು ಅವರಿಗೋಸ್ಕರ ಡೆಡಿಕೇಟಿಂಗ್ ದಿಸ್ ಪ್ರೋಗ್ರಾಮ್ ಟು ಲೇಟ್ ಅನಂತ್ ಪೈ, ಡೈರೆಕ್ಟರ್ ಆಫ್ ಭಾರತ್ ಬಿಡಿಸ್. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವಿಶ್ವನಾಥ್ ಭಟ್, ರಮೇಶ್, ಎಂಆರ್ ಕಾಮತ್ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.